ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಭವ್ಯ ಭಾರತ ರಮಣೀಯ ಕರ್ನಾಟಕದ ಆಶೀರ್ವಾದ್. ಇವತ್ತು ಭಾರತೀಯ ರೈಲ್ವೆದು ಇನ್ನೊಂದಷ್ಟು ಅಪ್ಡೇಟ್ಸ್ನ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಮಿಡಲ್ ಬರ್ತ್ ಪ್ರಯಾಣಿಕರೇನಿರ್ತಾರೆ ಅವರ ಹಕ್ಕುಗಳು. ಅವರು ಯಾವಾಗ ಮಿಡಲ್ ಬರ್ತ್ನ ಓಪನ್ ಮಾಡ್ಬೋದು? ಮಿಡಲ್ ಬರ್ತ್ನ ಅವರು ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಮಾತ್ರನೇ ಓಪನ್ ಆಗಿಡ್ಬೋದು ಮತ್ತು ಮಲ್ಕೋಬೋದು. ರಾತ್ರಿ 10 ಗಂಟೆ ಮೇಲೆ ಲೋವರ್ ಬರ್ತ್ ಪ್ರಯಾಣಿಕರು ಮಿಡಲ್ ಬರ್ತ್ ಪ್ರಯಾಣಿಕರಿಗೆ ಮಿಡಲ್ ಬರ್ತ್ ಓಪನ್ ಮಾಡೋ ಒಂದು ರಿಸ್ಟ್ರಿಕ್ಷನ್ಸ್ನ ಹಾಕೋ ಇಲ್ಲ. ಅವ್ರು ಆರಾಮಾಗಿ ಹೇಳ್ದೆ ಕೇಳ್ದೇ ಲೋವರ್ ಬರ್ತ್ ಪ್ಯಾಸೆಂಜರ್ಗೆ ಹೇಳ್ದೆ ಮಿಡಲ್ ಬರ್ತ್ ಓಪನ್ ಮಾಡಿಕೊಂಡು ತಂಪಾಡುತ್ತಾ ಮಲ್ಕೋಬೋದು. ಆದರೆ ಬೆಳಗ್ಗೆ ಅವ್ರಿಗೆ ಮಲ್ಕೊಳ್ಳೋ ಯಾವ ರೈಟ್ಸ್ ಇರಲ್ಲ. ಯಾಕೆಂದರೆ ಭಾರತೀಯ ರೈಲ್ವೆಯ ನಿಯಮದ ಪ್ರಕಾರ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಮಾತ್ರನೇ ಮಿಡಲ್ ಬರ್ತ್ನ ಓಪನ್ ಮಾಡಿ ಇಟ್ಕೋಬೋದು. ಓಕೆ, ಈಗ ಎರಡನೇದಾಗಿ ಗ್ರೂಪಲ್ಲಿ ಏನಾದ್ರು ನೀವು ಹೋಗ್ತಿದ್ರೆ ರಾತ್ರಿ 10 ಗಂಟೆ ಮೇಲೆ ಜೋರಾಗಿ ಮಾತಾಡೋದಾಗಲಿ ಬೇರೆ ಪ್ರಯಾಣಿಕರಿಗೆ ತೊಂದರೆ ಕೊಡೋದಾಗಲಿ ಮಾಡೋವಾಗಿಲ್ಲ. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಸೈಲೆಂಟ್ ಟೈಮ್, ಅದು ಎಲ್ಲರೂ ಮಲ್ಕೊಳ್ಬೇಕಾಗುತ್ತೆ. ಮೂರನೇದಾಗಿ ಲೌಡ್ ಮ್ಯೂಸಿಕ್, ವಿಡಿಯೋಸ್ ಇವೆಲ್ಲ ಅಲೋವ್ ಇಲ್ಲ. 24/7 ಇದು ಅಲೋವ್ ಇಲ್ಲ ಇಂಡಿಯನ್ ರೈಲ್ವೆ, ಭಾರತೀಯ ರೈಲ್ವೆ ನಿಯಮಗಳ ಪ್ರಕಾರ. ತಾವುಗಳು ತಮ್ಮ ಇಯರ್ಫೋನ್ ಆಗಲಿ, ಏರ್ಪಡ್ಸ್ ಆಗಲಿ, ಹೆಡ್ಫೋನ್ಸ್ ಆಗಲಿ ಯೂಸ್ ಮಾಡಿಕೊಂಡು ಮೊಬೈಲ್ನ ನೋಡ್ಬೋದು, ಇಲ್ಲ ಯಾವುದೇ ಡಿವೈಸಸ್ನ ನೋಡ್ಬೋದು. ಸದ್ಯಕ್ಕೆ ಇಷ್ಟು ಸಾಕು. ಮತ್ತೆ ಸಿಗ್ತೀನಿ ವಿತ್ ಮೋರ್ ಅಪ್ಡೇಟ್ಸ್. ಅಲ್ಲಿವರೆಗೂ ನಮಸ್ಕಾರ.